ಅಶ್ವಿನಿ ಕಿಚನ್ ಮಾತ್ರ ನಮಸ್ಕಾರ ಎನಿ ನಾವು ಮನ್ಪುಗ ಒಂದು ಹೋಟೆಲ್ ಕಬಾಬ್ ಒಂದು ನಮ್ಮ ಹೋಟೆಲ್ ಅಡಿಗೆ ಒಂದಿದೆ ಕ್ಯಾಬೇಜ್ ಪಲ್ಯ ಮನ್ಪುರದ ತುಪ್ಪರ ಇಜ್ಜಿ ತಾರಾಯಿ ಪಾಡ್ನು ಇದು 2.5 kg ಚಿಕನ್ ಕಬಾಬ್ ಮನ್ಪೆರೆ 3 ಸ್ಪೂನ್ ಮೈದಾ ಕಾರ್ನ್ಫ್ಲವರ್ 5 ಸ್ಪೂನ್ 5 ಸ್ಪೂನು ಮುಂಚಿದ ಪುಡಿ ಮಾಡುದ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಸ್ಪೂನು ಟರ್ಮರಿಕ್ ಒಂಜಿ ಎಗ್ ಅಂತೆ ಬೇಸನ್ ಕರಿಬೇವು ಮಿಕ್ಸ್ ಮನ್ಪುಗ ಒಂದು 1/4 ಸ್ಪೂನು ವಿನಿಗರ್ ರುಚಿಗೆ ತಕ್ಕ ನಮಗೆ ಉಪ್ಪು ಏತು ಬೋಡ ಚೋಕ್ ನಮ್ಮ ಮಿಕ್ಸ್ ಮನ್ಪುಗ ಚೂರು ಒಂದು 1/4 ಲೋಟದತ್ತ ನೀರು 2 ಸ್ಪೂನ್ ಅತಿ ಇತ್ತೆ ಚಿಕನ್ ಪಾಡ್ದು ನಮ್ಮ ಸರಿ ಮ್ಯಾಗ್ನೆಟ್ ಮಾಡ್ತೀವಿ ನಮ್ಮ ಇತ್ತೆ ಒಂದು ಅರ್ಧ ಗಂಟೆ ಮ್ಯಾಗ್ನೆಟ್ ಅರದಿಕ್ಕ ನಮ್ಮ ಎಂಕಲ್ನೆಕ್ ಟೇಸ್ಟಿಂಗ್ ಪೌಡರ್ ಪಾಡುಜ ಒಂದು ಕಾಶ್ಮೀರ್ ಚಿಲ್ಲಿ ಪೌಡರ್ ಇತ್ತೆ ಎಣ್ಣೆ ಕಾಯಿಂಡು ಇತ್ತೆ ಕಬಾಬ್ ಬಿಡ್ಕ ನಮ್ಮ ಮತ್ತೆ ಫ್ರೈ ಆಂಡು ಓಕೆ ಫ್ರೆಂಡ್ಸ್ ಇದು ಟ್ರೈ ಮಾಡ್ಲಿ ಕಬಾಬ್ ಅನ್ಕೋಣ ಮಸ್ತ್ ಟೇಸ್ಟ್ ಇದೆ ಮೈದಂತ ಜಾಸ್ತಿ ಪಡಲ್ಲ ವಾಡಿ ಪಡ್ತು ನಮ್ಮರ ತೆತ್ತಿಲ್ಲ ಒಂಜೇ ಅವಳು ಕಪ್ಪಾಕು ತೆತ್ತಿಲ್ಲ ಜಾಸ್ತಿ ಪಡ್ದ ಓಕೆ ಹೋಟೆಲ್ದ ಪಾರ್ಸೆಲ್ ಇಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಅಂಡ ಲೈಕ್ ಮನ್ಪ್ಲೆ ಶೇರ್ ಮನ್ಪ್ಲೆ ಕಮೆಂಟ್ ಮನ್ಪ್ಲೆ ಬೊಕ್ಕ ಸಬ್ಸ್ಕ್ರೈಬ್ ಮನ್ಪ್ಲೆ ನನ್ನದೇ ವಿಡಿಯೋ ಸಿಕ್ಕ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್.